ಕಡಬ ತಾಲೂಕಿನ ಯಡಮಂಗಲ ಗ್ರಾಮದ ಕಜಿತಡ್ಕದ ಬಾಲಕಿ ಎಂಬ ದಲಿತ ಮಹಿಳೆಯ ಮನೆಯನ್ನು ಸ್ಥಳೀಯ ವ್ಯಕ್ತಿಗಳು ಧ್ವಂಸ ಮಾಡಿದ್ದ ಹಿನ್ನೆಲೆಯಲ್ಲಿ ಇದೇ ಜಾಗದಲ್ಲಿ ಬಾಲಕಿ ಮತ್ತು ಅವರ ಕುಟುಂಬಕ್ಕೆ ವಾಸ ಮಾಡಲು ಮನೆಯೊಂದನ್ನು ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ವತಿಯಿಂದ ನಿರ್ಮಾಣ ಮಾಡಿಕೊಡಲಾಗಿದೆ. ಇವರು ಮೊದಲು ಮಾಡಿದ ಮನೆಯನ್ನು ಸ್ಥಳೀಯ ವ್ಯಕ್ತಿಗಳು ತೆರವು ಮಾಡಿರುವ ಬಗ್ಗೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಇದೇ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಸಿಕೊಡುತ್ತೇವೆ ಎಂಬುದಾಗಿ ಸುಳ್ಯ ತಾಲೂಕಿನ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹೇಳಿದರು. ಇದೀಗ ಇಲ್ಲಿ ಇವರಿಗೆ ವಾಸ ಮಾಡುವ ಸಲುವಾಗಿ ಶೀಟ್ ಅಳವಡಿಸಿ ತಾತ್ಕಾಲಿಕ ಮನೆಯೊಂದನ್ನು ನಿರ್ಮಾಣ ಮಾಡಲಾಗಿದೆ. ಎನ್ನಪುದರ ಬಾಲಕಿಂದು ಕಜಿತರ್ಕ ಎಡವಂಗಲ ಗ್ರಾಮದ ಕಜಿತರ್ಕದ ವಾಸವತುಲ್ಲೆ ಎಡವಂಗಲ ಗ್ರಾಮದ ಕಡಬ ತಾಲೂಕುದು ಅಂಚನೆ ಇಂಕ್ ಇಲ್ಲಿದ್ದಂಡೆ ಅಂಚೆ ಎನ್ನ ಈ ಅಂಬೇಡ್ಕರ್ ರಕ್ಷಣಾ ವೇದಿಕೆ ತಕ್ಲು ಬತ್ತು ಒಂಜಿ ಇಲ್ಲು ಮಲ್ತು ಕೊರಿಯರು ಎಗ್ಲೇದು ಎನ್ನ ಜೋಕುಲ್ನ ಮಾಂತೆರ್ನ ಪರವಾತು ಅಂಬೇಡ್ಕರ್ ರಕ್ಷಣಾ ವೇದಿಕೆಗೆ ಜಿಲ್ಲಾಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮಾಂತೆರ್ಲ ಎನ್ನ ಧನ್ಯವಾದಗಳು. ಪ್ರವೀಣೆ ಬಂಡಿತ್ತು ಒಂಜಿ ಅಂಬೇಡ್ಕರ್ ರಕ್ಷಣಾ ವೇದಿಕೆದ ಒಂಜಿ ಎಡ್ಡೆ ಕೆಲಸ ಮಾಡ್ತಂದು ಇಲ್ಲಿ ಜನಗೆ ಇಲ್ಲಿ ಕಟ್ಟದ ಕುರುಪನ ಕೆಲಸ ಮಾಡ್ತಿದ್ದೆ.